It's now the time to witness the most awaited and blissful moment of the day. So here comes the most auspicious moment of the day. It's with great honor I would like to call upon our Honorable Chairman, respected Shri S.Ganesh Rao sir, founder of KARAVALI Group of Colleges, and Srimati Lata Ji Rao ma'am, the director of GR Education Trust, to mark the beginning of the celebration by lighting the lamp. Sincerity and commitment has seen him sail the rough of institution that now can be compared to any nation. On this big day, we wish you happy birthday, respected sir. Happy birthday to you. Happy birthday to you, dear. Happy birthday to you. Happy birthday to you. Happy birthday to you, dear. Happy birthday to you. From old friends and new, from good friends and true. May good luck go with you and happiness too. La 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 la. La 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 la. La 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 la. La 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 la. Happy birthday to you. Happy birthday to you. Happy birthday to you, dear. Happy birthday to you. Happy birthday to you. Happy birthday to you.
ಮಂಗಳೂರಿನ ಕರಾವಳಿ ಕಾಲೇಜುಗಳ ಸಮೂಹ ಮತ್ತು GR ಮೆಡಿಕಲ್ ಕಾಲೇಜಿನ ವತಿಯಿಂದ ವರ್ಷಂಪ್ರತಿ ನಡೆಯುವಂತೆ ಕೈಜನ್ ಅಂತರ ಕಾಲೇಜು ಸಾಂಸ್ಕೃತಿಕ ಹಬ್ಬ ಇವತ್ತು ನಡೀತಾ ಇದೆ. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ದಿಸೆಯಲ್ಲಿ ಎಲ್ಲರೊಂದಿಗೆ ಬೆರೆಯುವ ಮತ್ತು ಆಗುವ ಅಭಿಪ್ರಾಯ ಭೇದಗಳನ್ನು ಮರೆತು ನಾವೆಲ್ಲರೂ ಭಾರತೀಯರು ಕಾನೂನು ಮತ್ತು ನೈತಿಕ ಚೌಕಟ್ಟಿನ ಒಳೆಯಲ್ಲಿ ಮಾನವೀಯ ನೆಲೆಯಲ್ಲಿ ಬದುಕಲಿಕ್ಕೆ ಅವಕಾಶ ಕೊಡುವ ಉದ್ದೇಶದಿಂದ ಪ್ರತಿ ವರ್ಷ ಹಬ್ಬದ ರೀತಿಯಾಗಿ ಇವತ್ತು ಅನೇಕ ಕಾಂಪಿಟೇಷನ್ಗಳಿರ್ತದೆ. ಒಟ್ಟಿಗೆ ಊಟ ಮಾಡ್ತೇವೆ. ಒಟ್ಟಿಗೆ ಎಲ್ಲ ವಿದ್ಯಾರ್ಥಿಗಳಿಗೋಸ್ಕರ ವಿದ್ಯಾರ್ಥಿಗಳಿಗಾಗಿರುವಂಥ ಈ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ಫೂರ್ತಿ. ನಾನಿದೆ ಕಾಲೇಜ್ನ ವಿದ್ಯಾರ್ಥಿ. ಅಂದರೆ ಐ ಆಮ್ ಅ ಮೆಡಿಕಲ್ ಸ್ಟೂಡೆಂಟ್. CR ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಫಸ್ಟ್ ಇಯರ್ MBBS ಈಗ ಎಕ್ಸಾಮ್ ಕಂಪ್ಲೀಟ್ ಆಗ್ತದೆ. ಸೊ ಇವತ್ತು ನಾವು ನೋಡ್ತಿರೋ ಹಾಗೆ ಶ್ರೀ S ಗಣೇಶ್ ರಾವ್ ಸರ್ದು ಬರ್ಡೇ. ಆ್ಯಂಡ್ ಆ ಬರ್ಡೇನ ನಾವೆಲ್ಲರೂ ಇಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಬಿಕಾಸ್ ಹೀ ಈಸ್ ಅ ಮ್ಯಾನ್ ಲೈಕ್ ದ್ಯಾಟ್. ಅಂದರೆ ಅವ್ರ ಬರ್ಡೇ ಅವರಷ್ಟಕ್ಕೆ ಅವರೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದಲ್ಲದೆ ಎಲ್ಲರನ್ನೂ ಇಷ್ಟು ಖುಷಿಯಿಂದ ಇಡಿಸಿದ್ದಾರೆ. ಆ್ಯಂಡ್ ಈ ಡಾನ್ಸ್ ಆಗಿರ್ಬೋದು ವರ್ಷ ಪೂರ್ತಿ ಫುಲ್ ಬರೀ ಅಕಾಡೆಮಿಕ್ಸ್ ಅಂತಲೇ ನಮಗೆ ಫುಲ್ ಟಾರ್ಚರ್ ಥರ ಮಾಡೋಲ್ಲ. ಇಟ್ಸ್ ಅ ವೆರಿ ಗುಡ್. ಅಂದರೆ ಒಂದು ಪ್ರೋಗ್ರಾಮ್ ಮಾಡಿ ಅದರಲ್ಲಿ ಡಾನ್ಸ್, ಫ್ಯಾಷನ್ ಶೋ, ನಮ್ಮದು ಟ್ಯಾಲೆಂಟ್ಸ್ ಕೂಡ ಅವ್ರು ನೋಡ್ತಾರಲ್ಲ. ಸೊ ವೆರಿ ಗ್ರೇಟ್ ಮ್ಯಾನ್. ಸೊ ಥ್ಯಾಂಕ್ಫುಲ್ ಫಾರ್ ಹಿಮ್ ಫಾರ್ ಮೇಕಿಂಗ್ ದಿಸ್ ಡೇ ಹಿಸ್ ಸ್ಪೆಷಲ್ ಡೇ ಆಸ್ ಅವರ್ ಸ್ಪೆಷಲ್ ಡೇ ಆಲ್ಸೋ.